ಪಂಜಾಬಿನ ಸ್ವಘೋಷಿತ ಧರ್ಮಗುರು ಪಾಸ್ಟರ್ ಪಾದ್ರಿ ಬಚಿಂದರ್ ಸಿಂಗ್ ಅವರಿಗೆ ಅತ್ಯಾಚಾರ ಪ್ರಕರಣವೊಂದರಲ್ಲಿ ಮೊಹಾಲಿ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ. 2018ರ ಜಿರಕ್ಪುರ ರೇಪ್ ಮೊಕದ್ದಮೆಯಲ್ಲಿ ಈ ಶಿಕ್ಷೆ ನೀಡಲಾಗಿದೆ. ಕಳೆದ ವಾರ ಬಚಿಂದರ್ ಸಿಂಗ್ ಅಪರಾಧಿ ಎಂದು ಘೋಷಿಸಿದ್ದ ಕೋರ್ಟ್ ಮಂಗಳವಾರ ಜೀವಾವಧಿ ಶಿಕ್ಷೆ ನೀಡಿತ್ತು. ಭಾರತೀಯ ದಂಡ ಸಂಹಿತೆಯ ಅತ್ಯಾಚಾರ ವಿಧಿ 376, ಸ್ವಯಂ ಬೇಕೆಂದೇ ತೊಂದರೆ ವಿಧಿ 323, ಕ್ರಿಮಿನಲ್ ಉದ್ದೇಶ ವಿಧಿ 506 ರಡಿ ಶಿಕ್ಷೆ ವಿಧಿಸಲಾಗಿದೆ. ಇತರ ಆರೋಪಿಗಳಾದ ಪಾದ್ರಿ ಜತೀಂದರ್, ಪಾಸ್ಟರ್ ಅಕ್ಬರ್, ಸತ್ತಾರ್ ಅಲಿ ಹಾಗೂ ಸಂದೀಪ್ ಪೆಹ್ಲಾನ್ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಆತ ಸೈಕೋ, ಹೊರಗಿದ್ದರೆ ಇನ್ನಷ್ಟು ಹೆಣ್ಣುಗಳ ಬದುಕು ಹಾಳು ಮಾಡುತ್ತಿದ್ದ, ನಮ್ಮ ಮೇಲೆ ದಾಳಿ ಹಾಕಲು ಬಹುದು, ಡಿಜಿಪಿಯವರು ರಕ್ಷಣೆಯನ್ನ ಖಚಿತಪಡಿಸಬೇಕು ಎಂದು ಸಂತ್ರಸ್ತೆ ಈ ಸಂದರ್ಭದಲ್ಲಿ ಹೇಳಿದ್ದಾಳೆ. ಆಕೆ ಕನಿಷ್ಠ 20 ವರ್ಷ ಶಿಕ್ಷೆ ನೀಡುವಂತೆ ಕೇಳಿಕೊಂಡಿದ್ಲು. ವಿದೇಶ ಪ್ರವಾಸದ ಆಮಿಷವೊಡ್ಡಿ ಲೈಂಗಿಕ ಹಲ್ಲೆ ನಡೆಸಿದ್ದಾಗಿ ಸಂತ್ರಸ್ತೆ 2018ರಲ್ಲಿ ದೂರು ನೀಡಿದ್ಲು. ನಮ್ಮ ಗುರುವನ್ನ ಸುಳ್ಳು ಪ್ರಕರಣದಲ್ಲಿ ಶಿಕ್ಷಿಸಲಾಗಿದೆ ಎಂದು ಇದೇ ವೇಳೆ ಪಾದ್ರಿಯ ಬೆಂಬಲಿಗರು ಹೊರಗೆ ಪ್ರತಿಭಟಿಸಿದ್ರು. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.